ನವೀನ್ ಚಂದ್ರ ಮತ್ತು ಪ್ರದೀಪ್ ಮರೋಳಿಯವರ ಸಹಭಾಗಿತ್ವದಲ್ಲಿ ಪಟೇಲ್ನ ವೈಟ್ ರೋಸ್ ಕಾಂಪ್ಲೆಕ್ಸ್ನಲ್ಲಿ ಬ್ಯಾಟರಿ ಸೆಂಟರ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಸ್ಥಳೀಯ ಕಾರ್ಪೊರೇಟರ್ ಆಗಿರುವ ಚಂದ್ರಾವತಿ ವಿಶ್ವನಾಥ್ ಮತ್ತು ಬಂಟ್ವಾಳ ಇನ್ಸ್ಪೆಕ್ಟರ್ ಟಿ.ಡಿ. ನಾಗರಾಜ್ ರವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರೋಲಾಲ್, ಬಿಲ್ಲವ ಸಮಾಜದ ಈಶ್ವರ ಸುವರ್ಣ, ಕುಲಾಲ ಸಮಾಜದ ಹಿರಿಯರಾದ ದೇವಪ್ಪ ಸೋಮೇಶ್ವರ್, ಮರೋಳಿ ಕಾರ್ಪೊರೇಟರ್ ಕೇಶವ್ ಮರೋಳಿ, ಕೊಲ್ಯ ಕುಲಾಲ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಬಸ್ತಿ, ಜಯ ಕರ್ಕೇರ, ಉದ್ಯಮಿಗಳಾಗಿರುವ ಸುರೇಶ್ ಕುಲಾಲ್ ಮಂಗಳಾದೇವಿ, ಅನಿಲ್ ದಾಸ್ ಅಂಬಿಕಾರೋಡ್, ಗಿರಿಧರ್ ಜೆ ಮೂಲ್ಯ, ಪ್ರದೀಪ್ ಅತ್ತಾವರ ಶುಭ ಹಾರೈಸಿದ್ರು. ನವೀನ್ ಚಂದ್ರ, ಶ್ರೀಮತಿ ವಿದ್ಯಾ ನವೀನ್ ಚಂದ್ರ ದಂಪತಿಗಳು, ಪ್ರದೀಪ್ ಮರೋಳಿ, ಶ್ರೀಮತಿ ಪ್ರಮೀಳಾ ಪ್ರದೀಪ್ ದಂಪತಿಗಳು, ವಿನೋದ್ ಕನೀರ್ತೋಟ, ಶಿವನಾಥ್ ಕನೀರ್ತೋಟ, ಶ್ರೀಮತಿ ಜಯಶ್ರೀ ಶಿವನಾಥ್, ನಮಿತಾ ವಿನೋದ್ ಈ ವೇಳೆ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.